ಒಂದು ಕಡೆ ಮಂಗಳೂರು ಚಾಲಿ ಅಡಕೆಗೆ ಮಾರುಕಟ್ಟೆಯಲ್ಲಿ ಸಖತ್ ಧಾರಣೆ ಸಿಗುವ ಮೂಲಕ ಕೋವಿಡ್ ಸಂಕಷ್ಟದಲ್ಲೂ ಅಡಕೆ ರೈತರು ಬಾಯಿ ಸಿಹಿ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ವೇಳೆ ಮತ್ತೊಂದು ಕಡೆ ಅಡಕೆಯನ್ನ ಬಳಸಿಕೊಂಡು ಬಾಯಿ ಸಿಹಿ ಮಾಡುವ ಸಂಶೋಧನೆ ಫಲ ಕೊಟ್ಟಿದೆ. ಹೌದು, ಅಡಕೆ ಹಾಗೂ ಕೋಕೋ ಬಳಸಿ ಹೋಳಿಗೆ ಮಾಡಿರುವ ಪುತ್ತೂರಿನ ಯುವ ಪಾಕಶಾಸ್ತ್ರಜ್ಞರೊಬ್ಬರು ಶೀಘ್ರದಲ್ಲೇ ಅಡಕೆ ಹಾಗೂ ಕೋಕೋದ ಹೋಳಿಗೆ ಉದ್ಯಮ ಆರಂಭಿಸಲು ಮುಂದಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಲ್ನಾಡ್ ಗ್ರಾಮದ ಉಜುರುಪಾದಿ ಸಮೀಪದ ಗುರಿಮೂಲೆ ನಿವಾಸಿಯಾಗಿರುವ ಶ್ರೀ ಕೃಷ್ಣ ಶಾಸ್ತ್ರಿ ಈ ಸಂಶೋಧನೆ ಮಾಡಿದ ಯುವ ಪಾಕಶಾಸ್ತ್ರಜ್ಞ. 10 ವರ್ಷಗಳಿಂದ ಪಾಕಶಾಸ್ತ್ರಜ್ಞರಾಗಿ ಪರಿಸರದಲ್ಲಿ ಹೆಸರುವಾಸಿಯಾಗಿರುವ ಇವರು ಇದೀಗ ಅಡಕೆ ಹಾಗೂ ಕೋಕೋವನ್ನ ಬಳಸಿಕೊಂಡು ಹೋಳಿಗೆ ತಯಾರಿಸಿದ್ದಾರೆ. ಸ್ಯಾಂಪಲ್ಗಾಗಿ ತಯಾರಿಸಿದ ಹೋಳಿಗೆಗಾಗಿ ಭಾರೀ ಬೇಡಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಅಡಕೆ ಹಾಗೂ ಕೋಕೋವನ್ನ ಮೂಲ ವಸ್ತುವನ್ನಾಗಿ ಬಳಸಿಕೊಂಡು ಹೋಳಿಗೆ ಉದ್ಯಮ ಆರಂಭಿಸಲು ನಿರ್ಧರಿಸಿದ್ದಾರೆ. ಅಡಕೆ ಹಾಗೂ ಕೋಕೋದಿಂದ ಲಡ್ಡು, ಚಾಕೊಲೇಟ್, ಪೇಯ, ಐಸ್ ಕ್ರೀಂ ಮುಂತಾದ ತಿನಿಸುಗಳನ್ನು ಈಗಾಗಲೇ ತಯಾರಿಸಲಾಗಿದೆ. ಜೊತೆಗೆ ಅಡಕೆಯಿಂದ ಟೀ ಮಾಡಿ ಕುಡಿಯುವ ತನಕದ ಸಂಶೋಧನೆಗಳು ನಡೆದಿವೆ. ಇದೆಲ್ಲವನ್ನ ಕಂಡು ಸ್ಫೂರ್ತಿಗೊಂಡಿದ್ದ ಶ್ರೀಕೃಷ್ಣ ಅಡಕೆ ಹಾಗೂ ಕೋಕೋ ಬಳಸಿ ಹೋಳಿಗೆ ಏಕೆ ತಯಾರಿಸಬಾರದು ಎನ್ನುವ ಪ್ರಶ್ನೆಯನ್ನ ತನ್ನಲ್ಲೇ ಹಾಕಿಕೊಂಡಿದ್ದಾರೆ. ಹೇಗೂ ಬಾಣಸಿಗನಾಗಿ ಹೋಳಿಗೆ ತಯಾರಿಯಲ್ಲಿ ನಿಪುಣರಾಗಿರುವ ಇವರು ಇದನ್ನೇ ಅಡಕೆ ಹಾಗೂ ಕೋಕೋದಿಂದ ತಯಾರಿಸಿದ್ರೆ ಹೇಗೆ ಎಂದು ಯೋಚಿಸಿ ಕಾರ್ಯರೂಪಕ್ಕೆ ತಂದಿದ್ರು. ಗ್ರಾಂ ಡಬಲ್ ಚೋಲ್ ಚಾಲಿ ಅಡಕೆಯನ್ನ ತುಪ್ಪದೊಂದಿಗೆ ಬೆರೆಸಿ ನುಣ್ಣಗೆ ಹುಡಿ ಮಾಡಿದೆ. ಬಳಿಕ ಸಕ್ಕರೆ ಪಾಕಕ್ಕೆ ಸೇರಿಸಿ ಮೈದಾ ಮತ್ತಿತರ ಪೂರಕ ಸಾಮಗ್ರಿಗಳನ್ನು ಬಳಸಿ ಹೋಳಿಗೆ ತಯಾರಿಸಲಾಗುತ್ತದೆ. 250 ಗ್ರಾಂ ಅಡಕೆ ಮಿಶ್ರಣದಲ್ಲಿ 52 ಹೋಳಿಗೆ ತಯಾರಿಸಲು ಸಾಧ್ಯವಾಗಿದ್ದು 1 ಕಿಲೋ ಅಡಕೆ ಬಳಸಿ ಸುಮಾರು 200 ಹೋಳಿಗೆ ತಯಾರಿಸಬಹುದು ಎಂಬ ಆತ್ಮವಿಶ್ವಾಸದಲ್ಲಿದ್ದಾರೆ. ಮೊದಲು ತಯಾರಿಸಿದ 52 ಅಡಕೆ ಹೋಳಿಗೆಗಳನ್ನು ಪರಿಸರದಲ್ಲೇ ಹಂಚಲಾಗಿದ್ದು ಉತ್ತಮ ಅಭಿಪ್ರಾಯವೂ ವ್ಯಕ್ತವಾಗಿತ್ತು. ಡಬಲ್ ಚೋಲ್ ಅಡಕೆಯನ್ನ ನುಣ್ಣಗೆ ಹುಡಿ ಮಾಡುವುದು ಸುಲಭವಲ್ಲ. ಪ್ರಯೋಗ ಸಂದರ್ಭ ಮಿಕ್ಸಿಯಲ್ಲಿ ಅರೆದು ನುಣ್ಣಗೆ ಮಾಡಲಾಗಿದೆ. ಸದ್ಯದಲ್ಲೇ ಇದಕ್ಕೊಂದು ಯಂತ್ರ ಖರೀದಿಸಿ ನಂತರ ಅಡಕೆ ಹಾಗೂ ಕೋಕೋದ ಹೋಳಿಗೆ ತಯಾರಿಸುವ ಗೃಹೋದ್ಯಮ ಆರಂಭಿಸಲು ಶ್ರೀಕೃಷ್ಣ ಶಾಸ್ತ್ರಿ ನಿರ್ಧರಿಸಿದ್ದಾರೆ. ಅಡಕೆ ಹೋಳಿಗೆಗಾಗಿ ಅಡಕೆಯನ್ನ ಶ್ರೀಕೃಷ್ಣ ಶಾಸ್ತ್ರಿ ತಮ್ಮ ತೋಟದಲ್ಲೇ ಬೆಳೆಯುವ ಅಡಕೆ ಬಳಸಿಕೊಳ್ಳುತ್ತಿದ್ದಾರೆ. ಕೋಕೋ ಬೀಜವನ್ನ ಹೊರಗಿನಿಂದ ಖರೀದಿಸಲು ಮುಂದಾಗಿದ್ದು ಪ್ರಸ್ತುತ ಅಡಕೆಗೆ ಉತ್ತಮ ಧಾರಣೆ ಇದೆ. ಇದರಿಂದಾಗಿ ಮೌಲ್ಯವರ್ಧಿತ ಉತ್ಪನ್ನಗಳು ಹೆಚ್ಚು ಬಂದಂತೆಲ್ಲ ಅಡಕೆ ಧಾರಣೆಗೆ ಉತ್ತೇಜನ ನೀಡಿದಂತಾಗುತ್ತದೆ ಎನ್ನುತ್ತಾರೆ ಶ್ರೀಕೃಷ್ಣ ಶಾಸ್ತ್ರಿ ಅವರು. ಅಡಿಕೆ ಹೋಳಿಗೆ ಮತ್ತೆ ಕೊಕ್ಕೋದು ಹೋಳಿಗೆ. ಇದು ಅಡಿಕೆದಂದ್ರೆ 2 ವರ್ಷ ಹಳೆಯದು ಒಣಗಿಸಿದ ಅಡಿಕೆಯನ್ನು ಡಬಲ್ ಚೋಲ್ನ ಅಡಿಕೆಯನ್ನು ಹುಡಿ ಮಾಡಿ ಅಡಿಕೆ ಗದ್ದೆಯಲ್ಲಿ ಕಟ್ ಮಾಡಿ ಅದನ್ನು ಮತ್ತೆ ಹುರಿದು ಮಿಕ್ಸಿಯಲ್ಲಿ ಹುಡಿ ಮಾಡಿ ಅದನ್ನು ಪಾಕ ಬರಿಸಿ ಉಂಡೆ ಮಾಡಿ ಹೋಳಿಗೆ ಮಾಡುವಂಥದ್ದು. ಮತ್ತೊಂದಂದರೆ ಕೊಕ್ಕೋ ಒಣಗಿಸಿದ ಬೀಜವನ್ನು ಪರ್ಚೇಸ್ ಮಾಡಿ ಅದನ್ನು ಹುರಿದು ಸಿಪ್ಪೆ ತೆಗೆದು ಅದನ್ನು ಪೇಸ್ಟ್ ಮಾಡಿ ಅದನ್ನು ಪಾಕ ಬರಿಸಿ ಹೋಳಿಗೆ ಮಾಡುವಂಥದ್ದು. ಕೊಕ್ಕೋದ ಹೋಳಿಗೆ ಅಂದರೆ ಈಗ ಮಾರ್ಕೆಟ್ ಬಿಟ್ಟಿದ್ದೇನೆ ಸ್ವಲ್ಪ ಒಂದು ಅಂಗಡಿಗೆ ಒಳ್ಳೆ ಡಿಮಾಂಡ್ ಉಂಟು. ಮತ್ತು ಫೋನ್ ಕಾಲಲ್ಲಿಯೂ ಆರ್ಡರ್ ಬರ್ತಾ ಉಂಟು, ಬೇಡಿಕೆಗಳುಂಟು. ಈಗ ಅಂದರೆ ಸಾಧಾರಣ ಒಂದು 2,000 ಹೋಳಿಗೆ ಮಾರಿದೆ ನಾನು ಕೊಕ್ಕೋದು. ಅದಕ್ಕೆ ಇದಕ್ಕೂ ತುಂಬ ಡಿಮಾಂಡ್ ಉಂಟು. ಹಾಗೆ ಈಗ ಮಾಡ್ತಾ ಇದ್ದೇನೆ ಫೋನ್ ಕಾಲ್ನವರಿಗೆ ಕೊಡಲಿಕ್ಕೆ. ಅದೇ ಈಗ ಸದ್ಯ ಬರುವ ತಿಂಗಳಲ್ಲಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇನೆ ಪುತ್ತೂರಲ್ಲಿ. ಇಷ್ಟಂದರೆ ಈಗ ಎಲ್ಲರೂ ಮಿಷನ್ ಎಲ್ಲರೂ ಸಬ್ಸಿಡಿಯಲ್ಲೆಲ್ಲ ಸಿಗೋದಿದ್ದರೆ ಪರ್ಚೇಸ್ ಮಾಡ್ತೇನೆ. ಇಲ್ಲ ಸ್ವಲ್ಪ ಸಮಯ ಕಳೆದು ಮತ್ತೆ ಪರ್ಚೇಸ್ ಮಾಡುವ ಹಾಗೆ ಉದ್ಯಮ ಮಾಡುವ ಹೋಮ್ ಇಂಡಸ್ಟ್ರಿ ಅಂತ. ಹೇಗೆ ಕೋವಿಡ್ನ ಸಂಕಷ್ಟದಲ್ಲೂ ಅಡಕೆ ರೈತರು ಬಾಯಿ ಸಿಹಿ ಮಾಡಿಕೊಳ್ತಿದ್ದಾರೆ. ಅಡಕೆಯನ್ನೇ ಬಳಸಿಕೊಂಡು ಬಾಯಿ ಸಿಹಿ ಮಾಡುವ ಸಂಶೋಧನೆ ಫಲ ಕೊಟ್ಟಿದೆ. ಅಡಕೆ ಹಾಗೂ ಕೋಕೋ ಬಳಸಿ ಹೋಳಿಗೆ ಮಾಡಿರುವ ಪುತ್ತೂರಿನ ಯುವ ಪಾಕಶಾಸ್ತ್ರಜ್ಞರೊಬ್ಬರು ಶೀಘ್ರದಲ್ಲೇ ಅಡಕೆ ಹಾಗೂ ಕೋಕೋದ ಹೋಳಿಗೆ ಉದ್ಯಮ ಆರಂಭಿಸಲು ಮುಂದಾಗಿದ್ದಾರೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.